ಹರ್ಷಿತಾ. ಕರ್ವಾಪ್ಲೆ ಚಾನೆಲ್ಗೆ ಸ್ವಾಗತ. ಕಾರವಾರ ಸರ್ಕಾರಿ ಗೋಶಾಲೆ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ, ಹಿಂದೂ ಜನ ಜಾಗೃತಿ ಸಮಿತಿಯಿಂದ ತನಿಖೆ ಆಗ್ರಹ. ಕಾರವಾರ ತಾಲೂಕಿನ ಕಣಸ್ಗಿರಿ ಗ್ರಾಮದ ಸರ್ಕಾರಿ ಗೋಶಾಲೆ ನಿರ್ಮಾಣ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿರುವ ಆರೋಪ ಹೊರಹೊಮ್ಮಿದೆ. ಈ ಕುರಿತು ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಸಮಿತಿಯ ಮಾಹಿತಿಯ ಪ್ರಕಾರ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ 2023ರಿಂದ ಸರ್ವೆ ನಂಬರ್ 95ರಲ್ಲಿ ಗೋಶಾಲೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಲಾಯಿತು. ಆದರೆ ಕಾಮಗಾರಿಯಲ್ಲಿ ಕಳಪೆ ಗುಣಮಟ್ಟದ ನಿರ್ಮಾಣ, ಕಾನೂನು ಬಾಹಿರ ಕ್ರಮಗಳು ಮತ್ತು ಸಾಮಗ್ರಿ ಖರೀದಿಯಲ್ಲಿನ ಅಕ್ರಮಗಳು ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಕಾಮಗಾರಿಗೆ ನೇರ ಹೊಣೆಗಾರರಾದ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಹರ್ಷ ಶೆಟ್ಟಿಗಾರ್ ಹಾಗೂ ಕಾರವಾರ ತಾಲೂಕು ಅಭಿಯಂತರ ಕಾಮರಾಜ್ ಅವರ ಮೇಲೆ ಆರೋಪಗಳು ಕೇಳಿಬಂದಿವೆ. ಇವರಿಬ್ಬರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಳಪೆ ಗುಣಮಟ್ಟದ ಕೆಲಸ ಮಾಡಿಸಿದ್ದು, ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡಿದರೆಂಬ ಆರೋಪಗಳು ಸಮಿತಿಯ ದೂರು ಪತ್ರದಲ್ಲಿ ಉಲ್ಲೇಖಗೊಂಡಿವೆ. ಸಮಿತಿಯು ನೀಡಿದ ವಿವರಗಳ ಪ್ರಕಾರ ಕಾಮಗಾರಿ 17 ಜನವರಿ 2023ರಂದು ಪ್ರಾರಂಭವಾದರೂ ಇದರ ತಾಂತ್ರಿಕ ಅನುಮೋದನೆ ಪಶುಪಾಲನೆ ಇಲಾಖೆಯಿಂದ ಕೇವಲ 22 ಅಕ್ಟೋಬರ್ 2024ರಂದು ಅಂದರೆ ಕಾಮಗಾರಿ ಮುಗಿದ ನಂತರ ಪಡೆಯಲಾಗಿದೆ ಎಂದು ಆರೋಪ ಮಾಡಿದರು. ಕಾಮಗಾರಿಯ ಸಾಮಗ್ರಿಗಳ ಖರೀದಿ ಬಿಲ್ಲುಗಳಲ್ಲಿ ಪ್ರಮಾಣ ಮತ್ತು ಬೆಲೆಯಲ್ಲಿ ವ್ಯತ್ಯಾಸಗಳಿದ್ದು, ಕೆಲವು ಕೆಲಸಗಳು ಸ್ಥಳದಲ್ಲಿ ಪೂರ್ಣಗೊಳ್ಳದೇ ಇದ್ದರೂ ವರದಿಯಲ್ಲಿ ಪೂರ್ಣಗೊಂಡಂತೆ ತೋರಿಸಲಾಗಿದೆ. ಮೂರನೇ ಪಕ್ಷದ ವರದಿಯಲ್ಲಿಯೂ ಸುಳ್ಳು ಮಾಹಿತಿ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಎಲ್ಲ ಅಕ್ರಮಗಳು ಸರ್ಕಾರಿ ನಿಧಿಯ ದುರ್ಬಳಕೆಯಾಗಿದೆ ಎಂದು ಹೇಳಿರುವ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಹಣೆಯ ವಿರುದ್ಧ ತನಿಖೆ ನಡೆಸಿ ಹೊಣೆಗಾರ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ. ಸಮಿತಿಯು ಈ ಪ್ರಕರಣವನ್ನು ಸಂಪೂರ್ಣ ಪಾರದರ್ಶಕವಾಗಿ ತನಿಖೆ ನಡೆಸಿ ಗೋಶಾಲೆ ಕಾಮಗಾರಿಯ ನಿಜ ಸ್ಥಿತಿ ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದೆ. बोलो भारत माता के जय, बोलो भारत माता के जय, जय श्री राम, जय श्री राम, जय श्री राम, जय श्री राम. ಗೋಶಾಲೆಯ ಕಾಮಗಾರಿಯಲ್ಲಿ ಎಷ್ಟು ದೊಡ್ಡ ದುರ್ವ್ಯವಹಾರ ನಡೆದಿದೆ, ಅಲ್ಲಿ ಎಷ್ಟು ಗೋಟಾಲ್ ನಡೆದಿದೆ ಅನ್ನೋದರ ಬಗ್ಗೆ 3 ತಿಂಗಳ ಹಿಂದೆ ಸವಿಸ್ತಾರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಮಾಜದ ಮುಂದೆ, ವ್ಯವಸ್ಥೆಯ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದೇವೆ. ದೌರ್ಭಾಗ್ಯ ಅಂತ ಹೇಳಿದ್ರೆ 3 ತಿಂಗಳು ಆದ ಮೇಲೂ ಕೂಡ ಸವಿಸ್ತಾರವಾಗಿ ಅಲ್ಲಿ ನಡೆದಂಥ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಕೊಟ್ಟ ನಂತರವೂ ಕೂಡ ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ, ಯಾವುದೇ ರೀತಿಯಲ್ಲಿ ಅಲ್ಲಿ ಪ್ರಯತ್ನವನ್ನು ಮಾಡದೆ ಇಲ್ಲಿಯವರೆಗೂ ಕೂಡ ಹಾಗೆ ನಡ್ಕೊಂಡು ಬಂದಿರುವಂಥದ್ದು ಅತ್ಯಂತ ಖಂಡನೀಯ. ಇದನ್ನು ಎಲ್ಲ ಹಿಂದೂ ಸಂಘಟನೆಗಳು ಅತ್ಯಂತ ಪ್ರಬಲವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದಂತೆ ಈ ಕಾಮಗಾರಿಯ ಯೋಜನಾ ವ್ಯವಸ್ಥಾಪಕರಾಗಿರುವಂಥ ಹರ್ಷ ಶೆಟ್ಟಿಗಾರ್, ತಾಲೂಕು ಅಭಿಯಂತರಾಗಿರುವಂಥ ಕಾಮರಾಜ್ ಇವರ ಮೇಲೆ ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೀವಿ. ಈ ಇಬ್ಬರು ಅಧಿಕಾರಿಗಳು ನೇರವಾಗಿ ಈ ಕಾಮಗಾರಿಯಲ್ಲಿ ಇನ್ವಾಲ್ವ್ ಆಗಿದ್ದುಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಅಲ್ಲಿ ಅವರು ತಿಂದು ತೆಗೆದಿದ್ದಾರೆ. ಇಲ್ಲಿ ಯಾವ ಸಂಶಯ ಇಲ್ಲ. ಆಧಾರ ಸಮೇತವಾಗಿ ನಾವು RTI ಮೂಲಕ ನಮಗೆ ಸಿಕ್ಕಿದಂಥ ಮಾಹಿತಿ ಆಧಾರದ ಮೇಲೆ ನಾವು ಸಮಾಜಕ್ಕೆ ಎಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದೇವೆ. ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಕೆಲವು ಮುಖ್ಯ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. 2023ಕ್ಕೆ ಈ ಕಾಮಗಾರಿ ಪ್ರಾರಂಭ ಆಗ್ತದೆ. ಆದರೆ ಈ ಕಾಮಗಾರಿಯ ಅನುಮತಿ ಪಡೆದುಕೊಂಡಿದ್ದು 2024 1 ವರ್ಷ ನಂತರ. ಎಲ್ಲಿಯಾದರೂ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವ ಮುಂಚಿತವಾಗಿ ನಾವು ಅನುಮತಿಯನ್ನು ಪಡೆದುಕೊಳ್ಳಬೇಕೇ ವಿನಃ ಕಾಮಗಾರಿ ಪ್ರಾರಂಭ ಆಗಿ 1 ವರ್ಷ ನಂತರ ಪಡೆದುಕೊಳ್ಳುವುದು ಅಲ್ಲ ಇದು. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲಿ ಅನುಮತಿಯಿಂದಲೇ ಪ್ರಾರಂಭ ಆಗಿದೆ. ನಂತರ ಟೈಲ್ಸ್ ಇರ್ಬೋದು, ಮೇಲ್ಛಾವಣಿ ಇರ್ಬೋದು, UPS ಪೈಪ್ಸ್ ಇರ್ಬೋದು, ಪೈಂಟ್ ಇರ್ಬೋದು, ಪ್ಲೈವುಡ್ ಖರೀದಿ ಇರ್ಬೋದು, ಅಥವಾ ಅಲ್ಲಿ ಕೆಲಸಗಾರನ ಬಳಕೆ ಇರಬಹುದು. ಪ್ರತಿಯೊಂದು ಹಂತದಲ್ಲಿ ಕೂಡ ಅಲ್ಲಿ ಲಕ್ಷಾಂತರ ರೂಪಾಯಿಯ ಹಣವನ್ನು ಅಲ್ಲಿ ಅವ್ಯವಹಾರ ನಡೆದಿದೆ.
87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ. ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಅಂಕೋಲಾ ಗುಂಡುಬಾಳ ಶಾಲೆಯ ಶಿಕ್ಷಕಿ ಶೋಭಾ ಎಸ್ ನಾಯ್ಕ್ ರವರಿಗೆ ಅಕ್ಷರನಾದ ಇಂಟರ್ನ್ಯಾಷನಲ್ ಮಾರ್ವಲಸ್ ಅವಾರ್ಡ್. ಅಂಕೋಲಾ. ಬೆಂಗಳೂರು ಉತ್ತರಹಳ್ಳಿಯಲ್ಲಿ ನಡೆದ ಕಿರುತೆರೆ ಕಲಾವಿದರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಲಬ್ ಆಯೋಜಿಸಿದ ಅಕ್ಷರನಾದ ಕವಿಕಾವ್ಯ ಕಥಾ ಸಂಗಮ 6ನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಅಂಕೋಲಾ ಗುಂಡುಬಾಳ ಶಾಲೆಯ ಶಿಕ್ಷಕಿ ಶೋಭಾ ಎಸ್ ನಾಯಕ್ ಅವರಿಗೆ ಪ್ರತಿಷ್ಠಿತ ಅಕ್ಷರನಾದ ಇಂಟರ್ನ್ಯಾಷನಲ್ ಮಾರ್ವಲಸ್ ಅವಾರ್ಡ್ ಲಭಿಸಿದೆ. 2025 ನವೆಂಬರ್ 9ರಂದು ನಡೆದ ಈ ಕಾರ್ಯಕ್ರಮದಲ್ಲಿ 240 ಕೃತಿಗಳ ಮುದ್ರಣ, ವಿಜಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಗಣನೀಯ ಸೇವೆಯನ್ನು ಗುರುತಿಸಿ ಅಕ್ಷರನಾದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕ ಪ್ರಕಾಶಕರು ಡಾಕ್ಟರ್ ಶ್ರುತಿ ಮಧುಸೂದನ್ ಮತ್ತು ಚಲನಚಿತ್ರ ನಟ ಶಿವಕುಮಾರ್ ಆರಾಧ್ಯ ಅವರಿಂದ ಶೋಭಾ ಎಸ್ ನಾಯಕ್ ಅವರಿಗೆ ಈ ಗೌರವ ಪ್ರದಾನ ಮಾಡಲಾಯಿತು. ಈ ಸಾಧನೆಗೆ ಶೋಭಾ ನಾಯಕ್ ರವರಿಗೆ ಶಿಕ್ಷಣ ವಲಯದಿಂದ ಹಾಗೂ ಸಹೋದ್ಯೋಗಿಗಳಿಂದ ಅಭಿನಂದನೆಗಳ ಹರಿವಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.